ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ನಾನು ತಾರನಾಥ್ ಕಟ್ಟಿ ಕಾಪಿಕಾಡ್. ನಮ್ಮಲ್ಲಿ ಬೆಲೆ ಏರಿಕೆ ಬಗ್ಗೆ ಯಾರಿಗೂ ಅಷ್ಟು ಬಿಸಿ ತಟ್ಟಿದಾಗೆ ಕಾಣೋದಿಲ್ಲ. ಕರ್ನಾಟಕದಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಅದು ತೈಲ ಬೆಲೆ, ಪೆಟ್ರೋಲ್, ಡೀಸೆಲ್ ಇರಬಹುದು, ಅಥವಾ ಅಡುಗೆ ಅನಿಲ, ಗ್ಯಾಸ್ ಬೆಲೆ ಏರಿಕೆ ಇರಬಹುದು, ಅಥವಾ ವಿದ್ಯುತ್ ದರ ಏರಿಕೆಯೇ ಇರಬಹುದು. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ಚರ್ಚೆಗಳು ಅಥವಾ ನಮ್ಮ ಎಲ್ಲ ಪ್ರತಿಭಟನೆಗಳು ಕೇವಲ ಧರ್ಮ ಸೂಕ್ಷ್ಮ ವಿಚಾರಗಳತ್ತ ಮಾತ್ರ ಸಾಗ್ತಾ ಉಂಟು. ಯಾರಿಗೂ ಕೂಡ ಜೀವನಾವಶ್ಯಕ ವಿಚಾರಗಳ ಬಗ್ಗೆ, ಜೀವನಾವಶ್ಯಕ ಸ್ವತ್ತುಗಳ ಬಗ್ಗೆ, ಅದರ ಬೆಲೆ ಏರಿಕೆ ಬಗ್ಗೆ ತಲೆಬಿಸಿ ಮಾಡುವಷ್ಟು ಪುರುಸೊತ್ತು ಕೂಡ ಅಥವಾ ವ್ಯವಧಾನ ಕೂಡ ಇಲ್ಲ ಅಥವಾ ಅದಕ್ಕೆ ಗಮನ ಹರಿಸುವಂಥ ಬೆಲೆ ಏರಿಕೆ ಆಗಿದೆ, ಇವತ್ತು ಊಟ ಹೇಗೆ ಮಾಡೋದಪ್ಪ, ವಿದ್ಯುತ್ ದರ ಏರಿಕೆ ಆಗಿದೆ, ಬಿಲ್ ಹೇಗೆ ಪಾವತಿ ಮಾಡುವಂಥದ್ದು, ಈ ಬಗ್ಗೆ ಯಾರು ಕೂಡ ಚಿಂತೆ ಮಾಡಿಸಿದಾಗೆ ಕಾಣಿಸುವುದಿಲ್ಲ. ಜನ ಕೇವಲ ಎಲ್ಲಿ ಹಿಜಾಬ್ ಅಥವಾ ಎಲ್ಲಿ ಜಾತ್ರೆ, ಎಲ್ಲಿ ಸಂತೆ, ಯಾರು ಸಂತೆಯಲ್ಲಿ ವ್ಯಾಪಾರ ಮಾಡೋದು, ಇದರ ಬಗ್ಗೆನೇ ಚರ್ಚೆ ಮಾಡ್ತಾರೆ, ಇದರ ಬಗ್ಗೆನೇ ಗದ್ದಲ ಎಬ್ಬಿಸ್ತಾರೆ. ಆದರೆ ನಿತ್ಯದ ತುತ್ತಿನ ಚೀಲದ ಬಗ್ಗೆ ಯಾರು ಪ್ರತಿಭಟನೆಯನ್ನು ಮಾಡೋದಿಲ್ಲ, ಯಾರು ಮಾತನಾಡುವುದಿಲ್ಲ. ಮತ್ತು ನಮ್ಮ ಮಾಧ್ಯಮಗಳು ಕೂಡ ಜನರ ಅತ್ಯಂತ ತುರ್ತು ವಿಚಾರದ ಬಗ್ಗೆ ನಮ್ಮ ಗಮನ ಇಲ್ಲ. ನಾವು ಕೂಡ ಅಷ್ಟೇ, ನಮ್ಮ TRP ಅಥವಾ ಜನ ಹೆಚ್ಚು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಕೋಮು ಸೂಕ್ಷ್ಮ ವಿಚಾರಗಳನ್ನೇ ದಿನನಿತ್ಯವೂ ಬಿತ್ತುವ, ಪ್ರಸಾರ ಮಾಡುವಂಥ ಕಾರ್ಯಗಳನ್ನಷ್ಟೇ ಮಾಡಿಕೊಂಡು ಬರ್ತಾ ಇದ್ದೇವೆ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ ಮಂಗಳೂರಿನ ವಿಜಯ್ ಮೆಸ್ಕಾಂ ಕಚೇರಿ ಮುಂದೆ DYFI ಕಾರ್ಯಕರ್ತರು, SFI ಕಾರ್ಯಕರ್ತರು, JMS ಜನವಾದಿ ಮಹಿಳಾ ಸಂಘಟನೆ ಕಾರ್ಯಕರ್ತರು ವಿದ್ಯುತ್ ದರ ಏರಿಕೆ ಆಗಿರುವ ಬಗ್ಗೆ ಪ್ರತಿಭಟನೆ ನಡೆಸಿದ್ದಾರೆ. ಆಮೇಲೆ ಅನೇಕ ಮಂದಿಗೆ ವಿಚಾರಣೆ ಮರೆತು ಹೋಗಿರ್ಬೋದು, ಇದು ಕರ್ನಾಟಕದಲ್ಲಿ ವಿದ್ಯುತ್ ದರ ಏರಿಕೆ ಯಾವಾಗ ಆಗಿರುವುದಂತ. ಇನ್ನೊಂದಷ್ಟು ಜನ ಕೇಳ್ಬೋದು, ವಿದ್ಯುತ್ ದರ ಏರಿಕೆ ಆಗಿದ್ದು ನಿಜವೇ ಅಂತ. ಅಂದರೆ ನಮ್ಮ ಕಳೆದ 1 ತಿಂಗಳ ಅವಧಿಯಲ್ಲಿ ನಾವು ಕರ್ನಾಟಕದಲ್ಲಿ ನೋಡ್ತಾ ಇರುವಂಥದ್ದು, ನಾವು ಕರ್ನಾಟಕದಲ್ಲಿ ಕಾಣ್ತಾ ಇರುವಂಥದ್ದು ವಿಚಾರಗಳು ಅಥವಾ ಪ್ರಚೋದನೆಗಳು ಅಥವಾ ಮಾಧ್ಯಮಗಳು ಎತ್ತಿಕೊಳ್ತಾ ಇರುವಂಥ ವಿಚಾರಗಳು ಯಾವುದು ಕೂಡ ಜನರ ಬದುಕಿನ ಸಂಕಷ್ಟ, ಬದುಕಿನ ಒಪ್ಪತ್ತಿನ ಊಟದ ವಿಚಾರ ಬಗ್ಗೆ, ಅಥವಾ ದುಡಿಮೆಯ ಬಗ್ಗೆ, ಅಥವಾ ಉದ್ಯೋಗದ ಬಗ್ಗೆ, ಅಥವಾ ದರ ಏರಿಕೆಯ ಬಗ್ಗೆ ಮಾಧ್ಯಮಗಳು ಮಾತನಾಡಿದ್ದೇ ಇಲ್ಲ. ಕಳೆದ 1 ತಿಂಗಳ ಅವಧಿಯಲ್ಲಿ ಮಾತಾಡಿದ್ದೆಲ್ಲವೂ ನಾನು ಈಗಾಗಲೇ ಹೇಳಿದೆ ಅಲ್ವಾ. ನಾವು ಯಾರು ಹಿಜಾಬ್ ಧರಿಸ್ತಾರೆ, ಯಾರು ಎಲ್ಲಿ ವ್ಯಾಪಾರ ಮಾಡ್ತಾರೆ, ಯಾರು ಯಾವ ಬಣ್ಣದ ಶರ್ಟ್ ಧರಿಸ್ತಾರೆ, ಅಥವಾ ಈ ರೀತಿಯಾಗಿ ಯಾರು ಭಜನೆ ಹೇಳ್ತಾರೆ, ಯಾರು ಹೇಳೋದಿಲ್ಲ, ಯಾರು ಬರೀ ಧರ್ಮ ಸೂಕ್ಷ್ಮ ವಿಚಾರಗಳನ್ನಷ್ಟೇ ನಾವು ಎತ್ತಿಕೊಂಡು ನಮ್ಮ ಮಾಧ್ಯಮಗಳು ಕೂಡ ಮಾತಾಡ್ತಿದ್ದೇವೆ. ಜನರ ಕಷ್ಟ ನೋವಿನ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಚರ್ಚೆನೂ ಮಾಡ್ತಾ ಇಲ್ಲ. ಹಾಗಾಗಿ ವಿದ್ಯುತ್ ದರ ಏರಿಕೆ ಆಗಿರೋ ಬಗ್ಗೆನೇ ಜನಕ್ಕೆ ಅನುಮಾನ ಇದೆಯೋ ಅಥವಾ ಮಾಹಿತಿಯ ಕೊರತೆ ಅಥವಾ ಹಾಗಾಗಿ ಇಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಜನಪರ ಕಾಳಜಿಯಿಂದ ಮಾತನಾಡುವವರು, ಜನಪರ ಕಾಳಜಿಯಿಂದ ಹೋರಾಟ ಮಾಡುವವರು ಒಂದಷ್ಟು ಜನ ಈಗಲೂ ಕೂಡ ನಮ್ಮ ನಡುವೆ ಇದ್ದಾರೆ. ನಾನು ಆರಂಭದಲ್ಲಿ ಹೇಳಿದೆ, ಇವತ್ತು DYFI, SFI ಮತ್ತು JMS ಕಾರ್ಯಕರ್ತರು ಮಂಗಳೂರಿನ ಮೆಸ್ಕಾಂ ಪ್ರಧಾನ ಕಚೇರಿ ಎದುರು ಬಿಚೈಯಲ್ಲಿ ವಿದ್ಯುತ್ ದರ ಏರಿಕೆ ಬಗ್ಗೆ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಏನೆಲ್ಲ ಆಯಿತು, ಏನು ದರ ಏರಿಕೆ ವಿಚಾರವಾಗಿ ನಮ್ಮ ಜೊತೆಗೆ ನೇರವಾಗಿ ಮಾತನಾಡಲಿಕ್ಕೆ DYFI ಮುಖಂಡರಾಗಿರುವಂಥ ಸಂತೋಷ್ ಬಚಾಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸಂತೋಷ್ ಅವರೇ. ನಮಸ್ತೆ. ಜನ ಕಳೆದ 1 ತಿಂಗಳ ಅವಧಿಯಲ್ಲೇ ದರ ಏರಿಕೆ ಅಥವಾ ಊಟದ ಸಮಸ್ಯೆ ಅಥವಾ ದುಡಿಮೆಯ ಸಮಸ್ಯೆ ಬಗ್ಗೆ ತಲೆ ಹಾಕಿಕೊಂಡಾಗೆ ಕಾಣಿಸ್ತಾ ಇಲ್ಲ, ಬೇರೆ ವಿಚಾರಗಳು ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ವಿದ್ಯುತ್ ದರ ಏರಿಕೆಯ ಬಗ್ಗೆ ಪ್ರತಿಭಟನೆ ಎಂದನ್ನು ಆಯೋಜನೆ ಮಾಡಿದ್ದೀರಿ ಜನರ ಪರವಾಗಿ. ನಾನು ಈ ವಿಚಾರವಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ವಿದ್ಯುತ್ ದರ ಏರಿಕೆ ಆದದ್ದು ನನ್ನ ಪ್ರಕಾರ ಮಾಧ್ಯಮಗಳು, TV ಮಾಧ್ಯಮಗಳು ಯಾರು ಕೂಡ ಈ ವಿಚಾರವನ್ನು ಚರ್ಚೆಗೆ ಎತ್ತಿಕೊಂಡಿಲ್ಲ ಅಥವಾ ಆ ಬಗ್ಗೆ ಮಾತನಾಡಿದ್ದು ಇಲ್ಲ. ಸಂತೋಷ್ ಅವರೇ, ಇವತ್ತಿನ ಪ್ರತಿಭಟನೆಯ ಬೇಕು ಬೇಡಗಳು, ಮನವಿಗಳು ಅಥವಾ ಬೇಡಿಕೆಗಳು
ಸರ್ ಅದೇ ವಿದ್ಯುತ್ ದರ ಏರಿಕೆ ಎಸ್, ವಿಪರೀತವಾಗಿ ಈಗ ಏರಿಕೆ ಆಗಿದೆ. ಹೌದು. ಅಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಈಗಾಗಲೇ ರಾಜ್ಯದಲ್ಲಿ ಬಹುತೇಕ 2 ರೂಪಾಯಿ 70 ಪೈಸೆಯಷ್ಟು ಏರಿಕೆ ಆಗಿದೆ. 2 ರೂಪಾಯಿ 70 ಪೈಸೆಯಷ್ಟು ಏರಿಕೆ ಆಗಿದೆ ಕಳೆದ ಒಂದು 10 ವರ್ಷದ ಅವಧಿಯಲ್ಲಿ. ಸರಿ. ಅಂದ್ರೆ ಈಗ ಏನಾಗಿದೆ ಅಂದ್ರೆ ಈಗ ಇವರು ಜಾಸ್ತಿ ಮಾಡ್ತಾ ಇರೋದು ನೋಡಿದ್ರೆ ಬಹುತೇಕ ಎಲ್ಲದಕ್ಕೂ ಕೂಡ ದರ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಅಂತೂ ಮಾಮೂಲಿ ದಿನನಿತ್ಯ 80 ಪೈಸೆ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಅಡಿಗೆ ಅನಿಲ ಜಾಸ್ತಿ ಆಗಿದೆ, ಅಡಿಗೆ ಎಣ್ಣೆ ಎಲ್ಲ ಜಾಸ್ತಿ ಆಗುವಾಗ ಈಗ ವಿದ್ಯುತ್ ದರ ಕೂಡ ಏರಿಕೆ ಮಾಡಿ ಜನರ ಮೇಲೆ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಡಿವೈಎಫ್ಐ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದೆ. ಈಗ ನಮ್ಮ ಮಂಗಳೂರಲ್ಲೂ ಕೂಡ ನಾವು ಮೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದೀವಿ. ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಸ್ಕಾಂ ಕಚೇರಿ ಏನಿದೆ, ಈ ಮೆಸ್ಕಾಂ ವಿಭಾಗ ಕಳೆದ 2021 ಮತ್ತು 2022ರಲ್ಲಿ ಆರ್ಥಿಕ ವರ್ಷದಲ್ಲಿ ಮೆಸ್ಕಾಂಗೆ 943 ಕೋಟಿ ರೂಪಾಯಿ ಆದಾಯದಲ್ಲಿ ಕೊರತೆ ಆಗಿದೆ ಅಂತ ಕಳೆದ ಬಾರಿ ಅಂದ್ರೆ 2021ರ ಫೆಬ್ರವರಿ ಆಸುಪಾಸಿನಲ್ಲಿ 1 ರೂಪಾಯಿ 67 ಪೈಸೆ ಸುಂಕವನ್ನ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಹಿಂದೆ ಅಂದ್ರೆ ನವೆಂಬರ್ ಅಲ್ಲೂ ಕೂಡ ಕನಿಷ್ಠ ಒಂದು 40 ಪೈಸೆಯನ್ನ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಒಟ್ಟು ಲಾಕ್ಡೌನ್ ಇಂದ ಇಲ್ಲಿ ತನಕ ಬಹಳಷ್ಟು ಬಾರಿ ದರ ಏರಿಕೆ ಮಾಡಿದ್ದಾರೆ. ಆರ್ಥಿಕ ಆದಾಯದಲ್ಲಿ ಕೂಡ ಕೊರತೆ ಅಂತ ಹೇಳಿ ಇಷ್ಟು ಜಾಸ್ತಿ ಮಾಡುವಾಗ ಮತ್ತೆ ಏರಿಕೆ ಮಾಡಿ ಇವತ್ತು ಜನರ ದುಡಿಮೆಯ ಹಣವನ್ನ ಲೂಟಿ ಮಾಡುವಂತ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇದನ್ನ ನಾವು ಯಾವತ್ತಕ್ಕೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಪ್ರತಿ ಬಾರಿಯೂ ಕೂಡ ದರ ಏರಿಕೆ ಜನರ ಮೇಲೆ ಮುಂದೆ ಇದ್ದೇ ಇದ್ರೆ ಇವತ್ತು ಸರ್ಕಾರ ಆಡಳಿತ ನಡೆಸುವುದು ಯಾವ ಕಾರಣಕ್ಕೋಸ್ಕರ? ಇವತ್ತು ಪವರ್ ಮಿನಿಸ್ಟರ್ ಸುನೀಲ್ ಕುಮಾರ್ ಇದ್ದಾರೆ, ಆದ್ರೆ ಇದರ ಬಗ್ಗೆ ಎಲ್ಲೂ ಕೂಡ ತಕರಾರು ಇರ್ತಿಲ್ಲ. ಜನರನ್ನ ನೀವು ಹೇಳಿದ ರೀತಿಯಲ್ಲಿ ಧರ್ಮದ ಆಧಾರದಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಅವರ ಭುಜಕ್ಕೊಂದು ಕೇಸರಿ ಸಾಲ್ವ್ ಕೊಟ್ಟು ಎಲ್ಲ ಕಡೆ ಲೂಟಿ ಮಾಡ್ಲಿಕ್ಕೆ ಬೇಕಾದಷ್ಟು ಅವರಿಗೆ ಅಗತ್ಯತೆಯನ್ನ ಇವರು ತಲುಪಿಸ್ತಾರೆ, ಅವರ ಪರವಾಗಿ ನಿಲ್ತಾರೆ. ಆದ್ರೆ ಜನರ ಪರವಾಗಿ ಯಾರು ನಿಲ್ಬೇಕು? ನಿಜವಾಗಿ ಇವ್ರು ನಿಲ್ಬೇಕಿತ್ತು. ಇವತ್ತು ವಿದ್ಯುತ್ ದರ ಏರಿಕೆಯನ್ನ ಕಡಿಮೆ ಮಾಡಬೇಕಿತ್ತು, ಅದನ್ನು ಮಾಡ್ತಾ ಇಲ್ಲ. ಇದು ಎಲ್ಲವೂ ಜಾಸ್ತಿ ಆದ್ರೆ ಜನ ಬದುಕೋದು ಹೇಗೆ? ಕೋವಿಡ್ ನ ಸಂದರ್ಭದಲ್ಲಿ ಅಂತೂ ಎಲ್ಲರೂ ಕೂಡ ಉದ್ಯೋಗ ಕಳ್ಕೊಂಡಿದ್ದಾರೆ, ಒಂದೊತ್ತಿನ ಊಟಕ್ಕೂ ಇಲ್ಲ. ಇವತ್ತು ಇರುವ ಉದ್ಯೋಗಕ್ಕೆ ಸರಿಯಾದ ಆದಾಯ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಡಿವೈಎಫ್ಐ ಕಳೆದ ಬಾರಿ ಲಾಕ್ಡೌನ್ ಸಂದರ್ಭದಲ್ಲಿ 3 ತಿಂಗಳ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಇವ್ರಿಗೆ ಏನೂ ಮಾಡಿಲ್ಲ. ಈಗ ಎಲ್ಲದಕ್ಕೂ ಬೆಲೆ ಏರಿಕೆ ಮಾಡಿ ಅದನ್ನು ಕೂಡ ಸರಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಏನು ವ್ಯವಸ್ಥೆ ಇದು? ಹೌದು ಹೌದು ಹೌದು. ಎಸ್, ಇದು ಮತ್ತೊಂದು ಕಾರಣದವರಿಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮೆಸ್ಕಾಂ ಏನಿದೆ, 4 ಜಿಲ್ಲೆಗೆ ಬರುವಂತ ಈ ಮೆಸ್ಕಾಂ ಇಲಾಖೆಯಲ್ಲಿ ಸುಮಾರು 4,500 ಉದ್ಯೋಗ ಖಾಲಿ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ 1,500 ಉದ್ಯೋಗ ಖಾಲಿ ಇದೆ ಮೆಸ್ಕಾಂ ಇಲಾಖೆ. ಕನಿಷ್ಠ ಅದನ್ನು ಕೂಡ ಭರ್ತಿ ಮಾಡಿ ಇಲ್ಲಿಯ ಜನರ ಉದ್ಯೋಗವನ್ನು ಕೊಡುವುದು ಕೂಡ ಇಲ್ಲ, ಅದನ್ನು ಕೂಡ ಮಾಡ್ತಾ ಇಲ್ಲ. ಹೌದು ಹೌದು, ನಿಜ. ಉದ್ಯೋಗಕ್ಕೆ ಈಗ ಉದ್ಯೋಗ ಕೇಳುವವರು ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ ಅಂತ ಎಲ್ಲ ಕಾಣಿಸುತ್ತೆ. ಈ ಒಂದು ತಿಂಗಳ ಅವಧಿಯಲ್ಲಿ ನಾವು ಕರ್ನಾಟಕವನ್ನು ನೋಡಿದಾಗ ಸಂತೋಷ್ ಅವರೇ. ಹೌದು, ಇವರ ಒಂದು ಕೈಗೆ ಉದ್ಯೋಗ ಕೊಟ್ಟಿದಾರಲ್ಲ, ಯಾರು ಬಡವರ ಮುಸಲ್ಮಾನರ ಅಂಗಡಿಯನ್ನ ಹೊಡಿಲಿಕ್ಕೆ, ಅವರ ಕಲ್ಲಂಗಡಿಯನ್ನ ತುಂಡು ಮಾಡ್ಲಿಕ್ಕೆ, ಅಥವಾ ಯಾವುದೋ ಜಾತ್ರೆಯಲ್ಲಿ ಅವರಿಗೆ ಮಾರಾಟ ಮಾಡ್ಲಿಕ್ಕೆ ನಿರಾಕರಣೆ ಮಾಡುವಂತದ್ದು, ಇಂಥದ್ದೆಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇನ್ನು ಅವರ ಬದುಕಿನ ಉದ್ಯೋಗದ ಬಗ್ಗೆ ಎಲ್ಲಿ ಮಾತಾಡ್ತಾರೆ? ಮಾತಾಡೋದಿಲ್ಲ. ಆಲ್ರೆಡಿ ಅವರ ಕೈಗೆ ಉದ್ಯೋಗ ಕೊಟ್ಟಿದ್ದಾರೆ, ಕೇಸರಿ ಶಾಲ್ ಕೊಟ್ಟು ಉದ್ಯೋಗ ಕೊಟ್ಟಿದ್ದಾರೆ. ಆದ್ರೆ ಜನರ ಗಮನವನ್ನ ಈ ರೀತಿ ಅಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಮತ್ತೆ ಇವರ ಆಡಳಿತ ವೈಫಲ್ಯದಿಂದ ಇವರ ಗಮನವನ್ನ ಬೇರೆ ಕಡೆ ಸೆಳೆಯಲಿಕ್ಕೆ ಇದೊಂದು ತಂತ್ರ ಅಷ್ಟೇ. ಆದ್ರೆ ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಜನ ನಿಜವಾಗಿ ಬದುಕಿನ ಪ್ರಶ್ನೆ ಬಗ್ಗೆ ಮಾತಾಡೋದಕ್ಕಿಂತ ಬದಲು ಯಾರ ಅಂಗಡಿ ಹಾಕಿದ್ದಾರೆ, ಯಾರ ಅಂಗಡಿಗೆ ಯಾವ ವ್ಯಾಪಾರ ಕೊಡ್ಬೇಕು ಅನ್ನೋದೇ ಚರ್ಚೆ ಆಗ್ತಾ ಇದೆ. ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಮಾಧ್ಯಮಕ್ಕೂ ಕೂಡ ಇದು ಒಂದು ಪ್ರಶ್ನೆನೇ ಅಲ್ಲ. ಅಂದ್ರೆ ಅವರಿಗೆ TRP ಬರುವಂತ ವಿಚಾರಗಳೇ ಮಾಧ್ಯಮಕ್ಕೆ ಮುಖ್ಯ ಆಗುತ್ತೆ. ಜನರ ಪ್ರಶ್ನೆಯನ್ನಿಟ್ಟು ಹೋರಾಟ ಮಾಡುವ ನಮ್ಮಂತ ಹೋರಾಟಗಳು ಇವತ್ತು ಮುಖ್ಯವಾಹಿನಿಗೆ ಬರೋದೇ ಇಲ್ಲ. ಜನರ ಬಳಿಗೆ ತಲುಪಿಸುವಂತ ಕೆಲಸವೇ ಆಗ್ತಾ ಇದೆ. ಎಸ್, ನೀವು ಜನರ ಪರವಾಗಿ ವಿದ್ಯುತ್ ದರ ಏರಿಕೆ ಆಗಿದೆ ಅನ್ನೋದನ್ನು ಮತ್ತೊಮ್ಮೆ ಜನರಿಗೆ ನೆನಪು ಮಾಡಿದ್ದೀರಿ, ಪರವಾಗಿ ಹೋರಾಟಕ್ಕೆ ಇಳಿದಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು. ವಿದ್ಯುತ್ ದರ ಏರಿಕೆಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆಯನ್ನು ವಿರೋಧಿಸಿ ಇವತ್ತು ಡಿವೈಎಫ್ಐ, SFI ಮತ್ತು JMS ಸಂಯುಕ್ತವಾಗಿ ಮಂಗಳೂರಿನಲ್ಲಿ ಬಿಜೆಯಲ್ಲಿರುವ ಮೆಸ್ಕಾಂ ಕಚೇರಿಯ ಎದುರುಗಡೆ ಪ್ರತಿಭಟನೆಯನ್ನು ನಡೆಸಿತು. ನಾನು
ಈ ಒಂದು ನ್ಯೂಸ್ ಆ್ಯಂಡ್ ವ್ಯೂಸಲ್ಲಿ ಸಮಾಪನೆ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.